ನಮಸ್ಕಾರ ವೀಕ್ಷಕರೇ, ಸಾಮಾನ್ಯವಾಗಿ ಹೆಂಗಸರು ಧರಿಸುವಂತಹ ತಾಳಿಯ ಬೊಟ್ಟು ಗುಂಡಾಗಿರೋದಕ್ಕೆ ಕಾರಣವಾದ್ರೂ ಏನು ಗೊತ್ತಾ? ಕೆಲವು ಹೆಲಿಕಾಪ್ಟರ್ಗಳಿಗೆ ರೆಕ್ಕೆ ಇದ್ರೆ ಕೆಲವು ಹೆಲಿಕಾಪ್ಟರ್ಗಳು ರೆಕ್ಕೆ ಇಲ್ಲದೆ ಇರುತ್ತವೆ. ಅಷ್ಟಕ್ಕೂ ಅವು ರೆಕ್ಕೆ ಇಲ್ಲದೆಯೇ ಹಾರೋದಾದ್ರೂ ಹೇಗೆ? ಕೆಲವು ಕಟ್ಟಡಗಳ ಮಧ್ಯೆ ಒಂದಿಷ್ಟು ಜಾಗಗಳನ್ನ ಬಿಟ್ಟಿರೋದನ್ನ ನೀವು ಕೂಡ ನೋಡಿರ್ತೀರಿ. ಅಷ್ಟಕ್ಕೂ ಕಟ್ಟಡದ ಮಧ್ಯಭಾಗದಲ್ಲಿ ಜಾಗ ಬಿಡೋದಾದ್ರೂ ಯಾಕೆ? ಇಂತಹ ಸುಮಾರು ಪ್ರಶ್ನೆಗಳಿಗೆ ಉತ್ತರವನ್ನ ನಾವಿಂದು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೆ ಒತ್ತಿ. ಪ್ರಿಯ ವೀಕ್ಷಕರೇ, ಕೆಲವು ಬಹುಮಹಡಿಯ ಕಟ್ಟಡಗಳನ್ನ ಸರಿಯಾಗಿ ಗಮನಿಸಿ ನೋಡಿದ್ರೆ ಮಧ್ಯಭಾಗದಲ್ಲಿ ಕೊಂಚ ಜಾಗವನ್ನ ಬಿಟ್ಟಿರೋದನ್ನ ಕಾಣ್ತೇವೆ. ಯಾಕಂದ್ರೆ ಬಹುಮಹಡಿ ಕಟ್ಟಡಗಳಲ್ಲಿ ಗಾಳಿ ಸಂಚಾರಕ್ಕೆಂದು ಕೆಲವೆಡೆ ಹೀಗೆ ಬಿಟ್ರೆ, ಇನ್ನು ಕೆಲವೆಡೆ ಅಗ್ನಿ ಅನಾಹುತಗಳೇನಾದ್ರೂ ಸಂಭವಿಸಿದ್ರೆ ಉಪಯೋಗಿಸಬಹುದು ಎನ್ನುವುದು ಮೂಲ ಕಾರಣವಾಗಿದೆ. ಬಹಳ ಹಿಂದೆ ಸಮುದ್ರ ತೀರದಲ್ಲಿ ಇರುವಂತಹ ಕಟ್ಟಡಗಳಲ್ಲಿ ವಾಯು ಸಂಚಾರ ಹೆಚ್ಚಾಗಿರುವ ಕಾರಣ ಬಹುಮಹಡಿ ಕಟ್ಟಡಗಳ ಮಧ್ಯೆ ಆಯತಾಕಾರದ ದೊಡ್ಡ ದೊಡ್ಡ ರಂಧ್ರಗಳನ್ನಿಟ್ರೆ ಗಾಳಿ ಸರಾಗವಾಗಿ ಚಲಿಸಬಲ್ಲದು ಎನ್ನುವಂತಹ ನಂಬಿಕೆ ಇತ್ತು. ಹಾಗಾಗಿ ಈಗಲೂ ಅದನ್ನ ಕೆಲವು ದೇಶಗಳಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬ ಕಾನೂನಿದೆ. ಸಾಮಾನ್ಯವಾಗಿ ಜಿಂಕೆ ಕಣ್ಣುಗಳ ದೃಷ್ಟಿ ಮನುಷ್ಯರ ದೃಷ್ಟಿಯಷ್ಟು ಉತ್ತಮವಾಗಿರೋದಿಲ್ಲ. ನಮ್ಮ ಕಣ್ಣುಗಳಿಗೆ ಎಲ್ಲಾ ಬಣ್ಣಗಳನ್ನ ಕಾಣಲು ಇರುವಂತಹ ಕೋನ್ಸೆಲ್ಸ್ ಜಿಂಕೆಯ ಕಣ್ಣುಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಹಾಗಾಗಿ ಅನ್ಯ ಪ್ರಾಣಿಗಳು ಬೇಟೆಯಾಡಲು ಹತ್ತಿರ ಬಂದ ಮೇಲೆ ಮಾತ್ರ ಜಿಂಕೆಗಳಿಗೆ ಅರಿವಾಗುತ್ತದೆ. ಹಾಗಾಗಿ ಅವು ಆಗ ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗುತ್ತದೆ. ಕೆಲವು ಸಲ ಕಾರ್ ಶೋರೂಮ್ ಮುಂದಿನ ರೋಡಿನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕಾರುಗಳನ್ನ ಫಸ್ಟ್ ಫ್ಲೋರ್ ನಲ್ಲಿ ಇಟ್ಟಿರೋದನ್ನ ನೋಡಿರ್ತೀರಿ. ಅಲ್ಲಿಗೆ ಹೇಗೆ ಕಾರನ್ನ ತೆಗೆದುಕೊಂಡು ಹೋದ್ರು ಎನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡಿರ್ತವೆ. ಸಾಮಾನ್ಯವಾಗಿ ಲಿಫ್ಟ್ ಮಾಡುವಂತಹ ಪರಿಕರವನ್ನ ಉಪಯೋಗಿಸಿ ಕಾರನ್ನ ಲಿಫ್ಟ್ ಮಾಡಿ ನಂತರದಲ್ಲಿ ಗ್ಲಾಸ್ ಕವರ್ ಅನ್ನ ಮಾಡಲಾಗುತ್ತದೆ. ಅಲ್ಲದೆ ಈ ಲಿಫ್ಟ್ ಪರಿಕರವನ್ನ ಶೋರೂಮ್ ಅಂಡರ್ ಗ್ರೌಂಡ್ ನಲ್ಲಿ ಫಿಟ್ ಮಾಡಲಾಗಿರುತ್ತದೆ. ಇದೇನು ಗೊತ್ತಾ? ಇದೊಂದು ಸ್ಟಾರ್ ಫಿಶ್. ಹೌದು, ನೀವು ಕೇಳಿದ್ದು ಸತ್ಯವೇ. ಸ್ಕ್ವೇರ್ ಶೇಪ್ ನಲ್ಲಿ ಕಂಡು ಬರುವಂತಹ ಸ್ಟಾರ್ ಫಿಶ್ ಇದಾಗಿದ್ದು, ಇದಕ್ಕೆ ಮೂಲ ಕಾರಣ ಜೆನೆಟಿಕಲ್ ಅಬ್ನಾರ್ಮಾಲಿಟಿ. ಹಾಗಾಗಿ ಇವುಗಳನ್ನ ಪ್ರೀತಿಯಿಂದ ಬಿಸ್ಕೆಟ್ ಸ್ಟಾರ್ ಫಿಶ್ ಅಂತಲೂ ಕರೀತಾರೆ. ಪಾದಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬಿರುಕು ಬಿಡುತ್ತವೆ. ಪಾದಗಳು ದೇಹದ ಪ್ರಮುಖ ಅಂಗಾಂಗಗಳಲ್ಲಿ ಒಂದಾಗಿದ್ದು, ದೇಹದ ತೂಕವನ್ನ ಬ್ಯಾಲೆನ್ಸ್ ಮಾಡಿ ಭೂಮಿಯ ಮೇಲೆ ನಡೆಯುವಲ್ಲಿ ಕಾಲುಗಳು ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತವೆ. ದೇಹದ ತೂಕ ಹೆಚ್ಚಿದಂತೆ ಹಾಗೂ ಹೊರಗಿನ ಪರಿಸರದ ಒತ್ತಡ ಬಿದ್ದಂತೆ ಪಾದಗಳಲ್ಲಿ ಬಿರುಕುಗಳು ಬೀಳತೊಡಗುತ್ತವೆ. ಬಣ್ಣ ಬದಲಾಯಿಸುವಂತಹ ಕೀಟಗಳ ಬಗ್ಗೆ ಹಾಗೂ ಜೀವಿಗಳ ಬಗ್ಗೆ ಕೇಳಿರ್ತೀರಿ. ಆದ್ರೆ ಬಣ್ಣ ಬದಲಾಯಿಸುವಂತಹ ಪರ್ವತಗಳ ಬಗ್ಗೆ ಎಂದಾದ್ರೂ ಕೇಳಿದ್ದೀರಾ? ಹೌದು ಕಣ್ರಿ, ಪರ್ವತಗಳು ಕೂಡ ಬಣ್ಣ ಬದಲಾಯಿಸುತ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೌಂಟ್ ಓಲ್ಗಾ ಅಥವಾ ಉಲುರು ಪರ್ವತ. ಹೌದು, ಇದು ಆಸ್ಟ್ರೇಲಿಯಾದಲ್ಲಿದೆ. ಇದು ಇಲ್ಲಿನ ಜನರಿಗೆ ಪವಿತ್ರವಾದಂತಹ ಪರ್ವತವಾಗಿದೆ. ಇದು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಬಣ್ಣವನ್ನ ಬದಲಾಯಿಸುತ್ತದೆ. ಬಣ್ಣಗಳ ಸ್ಪೆಕ್ಟ್ರಮ್ ರೀತಿಯಲ್ಲಿ ಬಣ್ಣವನ್ನ ಬದಲಾಯಿಸುವಂತಹ ಪರ್ವತ ಹೆಚ್ಚಾಗಿ ಕಬ್ಬಿಣದ ಅದಿರನ್ನ ಹೊಂದಿರುವುದರಿಂದ ಹೆಚ್ಚಾಗಿ ಕೆಂಪು ಬಣ್ಣದಲ್ಲಿ ನೋಡಸಿಗುತ್ತದೆ. ಸಾಧಾರಣವಾಗಿ ಹೆಲಿಕಾಪ್ಟರ್ ಹೇಗಿರುತ್ತದೆ ಎಂಬುದು ನಿಮಗೆಲ್ಲರಿಗೂ ಗೊತ್ತು. ಕೆಲವು ಹೆಲಿಕಾಪ್ಟರ್ಗಳಿಗೆ ಮೇಲೆ ಸುತ್ತಲೂ ರೆಕ್ಕೆಗಳಿದ್ರೆ ಕೆಲವು ಹೆಲಿಕಾಪ್ಟರ್ಗಳಿಗೆ ಕಾಣಸಿಗುವುದಿಲ್ಲ. ಯಾಕಂದ್ರೆ ಕೆಲವು ಹೆಲಿಕಾಪ್ಟರ್ಗಳನ್ನ ವಸ್ತುಗಳ ಪೂರೈಕೆಗೆ ಹಾಗೂ ಯುದ್ಧದಲ್ಲಿ ಗಾಯಗೊಂಡಂತಹ ವ್ಯಕ್ತಿಗಳನ್ನ ಸಾಗಿಸೋದಕ್ಕೆ ಸ್ಕಿಡ್ ಹೆಲಿಕಾಪ್ಟರ್ಗಳನ್ನ ಬಳಸಲಾಗುತ್ತದೆ. ಡಿ-ಡೌಲ್ಸ್ ಎನ್ನುವಂತಹ ಹೆಲಿಕಾಪ್ಟರ್ಗಳಿಗೆ ಸಾಮಾನ್ಯವಾಗಿ ರೆಕ್ಕೆಗಳಿರೋದಿಲ್ಲ. ಅದನ್ನ ಏರ್ಕ್ರಾಫ್ಟ್ ಅಂತ ಕರೆಯಲಾಗುತ್ತದೆ. ಇವು ಕೇವಲ ಅಗತ್ಯ ಸಮಯದಲ್ಲಿ ಸಂಚಾರಕ್ಕೆ ಮಾತ್ರ ಬಳಸೋದ್ರಿಂದ ಇವುಗಳಿಗೆ ವಿಂಗ್ಸ್ಗಳು ಇರೋದಿಲ್ಲ. ಮದುವೆಯಾದಂತಹ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ತಾಳಿ ಬೊಟ್ಟನ್ನ ಧರಿಸಿರೋದನ್ನ ನೋಡಿರ್ತೀರಿ. ಅದು ಹೆಣ್ಣಿನ ಎದೆಯನ್ನ ಹೋಲುವ ತರ ಕಾಣುತ್ತದೆ ಎನ್ನುವುದು ಹಲವರ ವಾದ. ನಂಬಲ ಸಾಧ್ಯವಾದರೂ ಇದು ಸತ್ಯ ಅಂತ ಖಚಿತವಾಗಿದೆ. ಹೆಣ್ಣನ್ನ ಆದಿಶಕ್ತಿ ಅಂತ ಪೂಜಿಸಲಾಗುತ್ತದೆ. ಪುರಾತನ ಕಾಲದಿಂದಲೂ ತಾಯಿಯ ಎದೆ ಹಾಲಿಗೆ ಸಮಾನವಾದ ಅಮೃತ ಮತ್ತೊಂದಿಲ್ಲ.
ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ನೂರಾರು ಬಗೆಯ ಆಹಾರಗಳು ಮಕ್ಕಳಿಗೆಂದು ಕಂಡುಹಿಡಿದ್ರೂ ಕೂಡ ತಾಯಿಯ ಹಾಲಿಗೆ ಸರಿಸಮಾನವಾಗಲಿಲ್ಲ. ಹೆಣ್ಣಿನ ಸೌಂದರ್ಯದ ಸಂಕೇತ ಎದೆಯ ಭಾಗವೋ ಹಾಗೆಯೇ ತಾಯಿಯ ತಾಯ್ತನದ ಮಮತೆಯ ಭಾಗವೂ ಕೂಡ ಅದೇ ಆಗಿದೆ. ಹಾಗಾಗಿ ಹೆಣ್ಣಿನ ಮೇಲಿನ ಗೌರವದ ಸೂಚಕವಾಗಿ ತಾಳಿಯ ಬಟ್ಟನ್ನ ಗುಂಡಗಿನ ಆಕಾರದಲ್ಲಿ ಮಾಡಲಾಗಿದ್ದು ಅದು ಆಕೆಯ ಸೌಭಾಗ್ಯದ ಸಂಕೇತ ಅಂತ ಹೇಳಲಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.